ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನಮ್ಮ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಹಿಂದೂ ಪುರಾಣಗಳಲ್ಲಿ ಪ್ರತಿಯೊಂದಕ್ಕೂ ಅದರದ್ದೇ ಆದ ಸಂಪ್ರದಾಯಗಳಿವೆ. ಮಂಗಳವಾರ ದಿವಸ ಯಾಕೆ ಕ್ಷೌರ ಮಾಡಿಸಬಾರದು ಹಾಗೂ ತಲೆಗೆ ಸ್ನಾನ ಯಾಕೆ ಮಾಡಬಾರದು, ಕೂದಲಿಗೆ ಸಂಬಂಧಪಟ್ಟಂತೆ ಯಾವ ವಾರ ಏನು ಮಾಡಬಾರದೆಂದು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮುಂದಿನ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಳನ್ನು ಎಲ್ಲರಿಗಿಂತ ಮೊದಲು ಪಡೆಯಲು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ನಿಮ್ಮ ಅನಿಸಿಕೆಗಳನ್ನು ವಿಡಿಯೋ ಕೆಳಗೆ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಮಂಗಳ ಗ್ರಹದ ದೋಷ ಅಂದರೆ ಕುಜ ದೋಷದ ಪ್ರಭಾವವನ್ನು ಕಡಿಮೆ ಮಾಡಲು ಮಂಗಳವಾರ ತಲೆ ಕೂದಲು ಕ್ಷೌರ ಮಾಡಬಾರದಂತೆ ಹಾಗೂ ತಲೆಗೂ ಸ್ನಾನ ಮಾಡಬಾರದಂತೆ, ಹಾಗೆಯೇ ತಲೆಗೆ ಎಣ್ಣೆಯನ್ನು ಸಹ ಹಚ್ಚಬಾರದೆಂದು ಶಾಸ್ತ್ರಗಳು ತಿಳಿಸುತ್ತವೆ. ಬುಧವಾರ ಗಂಡು ಮಕ್ಕಳನ್ನು ಹೊಂದಿರುವ ತಾಯಂದಿರು ತಲೆಗೆ ಸ್ನಾನ ಮಾಡುವುದರಿಂದ ಮಕ್ಕಳ ಆರೋಗ್ಯದಲ್ಲಿ ಕೆಟ್ಟ ಪರಿಣಾಮ ಬೀರುತ್ತದೆಯಂತೆ. ಅದೇ ರೀತಿ ಹೊಸತಾಗಿ ಮದುವೆಯಾದ ಮಹಿಳೆಯರು ಬುಧವಾರ ದಿವಸ ತಲೆ ಸ್ನಾನ ಮಾಡುವುದರಿಂದ ಗಂಡು ಮಕ್ಕಳನ್ನು ಪಡೆಯಬಹುದೆಂದು ಸಹ ಹೇಳುತ್ತಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ಸತ್ಯವೋ ಗೊತ್ತಿಲ್ಲ. ಗುರುವಾರ ದಿವಸ ಮಹಿಳೆಯರು ತಲೆಗೆ ಸ್ನಾನ ಮಾಡುವುದರಿಂದ ಲಕ್ಷ್ಮಿಯು ಮನೆ ಬಿಟ್ಟು ಹೊರಟು ಹೋಗುತ್ತಾಳಂತೆ. ಹಣದ ಅಭಾವ, ಆರ್ಥಿಕ ನಷ್ಟಗಳನ್ನು ಎದುರಿಸಬೇಕಾಗುತ್ತದೆಯಂತೆ. ಇನ್ನು ಶನಿವಾರ ದಿವಸ ತಲೆಗೆ ಸ್ನಾನ ಮಾಡುವುದರ ಬಗ್ಗೆ ಪುರಾಣಗಳಲ್ಲಿ ಮಿಶ್ರ ಪ್ರಕ್ರಿಯೆ ಇದೆ. ಕೆಲವು ಪುರಾಣಗಳಲ್ಲಿ ಶನಿವಾರ ತಲೆಗೆ ಸ್ನಾನ ಮಾಡುವುದರಿಂದ ಸಡೆಸಾತಿ ಅಂತ ಶನಿ ದೋಷ ಕಡಿಮೆಯಾಗುತ್ತದೆ ಎನ್ನುತ್ತಾರೆ. ಆದರೆ ಇನ್ನು ಕೆಲವು ಪುರಾಣಗಳಲ್ಲಿ ಶನಿವಾರ ತಲೆಗೆ ಸ್ನಾನ ಮಾಡಿದರೆ ಶನಿದೇವನು ಕೋಪಗೊಂಡು ಇನ್ನೂ ಅನೇಕ ಕಷ್ಟಗಳನ್ನು ಕೊಡುತ್ತಾನೆಂದು ಸಹ ಉಲ್ಲೇಖವಾಗಿದೆಯಂತೆ. ಇನ್ನಷ್ಟು ಹೊಸ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋ ಕೆಳಗೆ ಕಾಮೆಂಟ್ಸ್ ಮಾಡಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.